2026ನೇ ಕನ್ಯಾ ರಾಶಿಯವರ ಫಲಾಫಲಗಳು. ಕನ್ಯಾ ರಾಶಿಯವರಿಗೆ ಶುಭ ಫಲಗಳು ಉಂಟು. ಜೀವನದಲ್ಲಿ ಏನೇ ವ್ಯವಹಾರ ಇರ್ಬೋದು, ಎಣಿಸಿದ ಕಾರ್ಯಗಳಿರ್ಬೋದು, ಬೇಕಾದ ಅಭಿವೃದ್ಧಿಗಳನ್ನು ಕನ್ಯಾ ರಾಶಿಯವರಿಗೆ ಉಂಟು. ಕೋರ್ಟಿಗೆ, ವ್ಯವಹಾರದಲ್ಲಿ, ಕಚೇರಿಗಳಲ್ಲೆಲ್ಲ ಸ್ವಲ್ಪ ಅಪಜಯ ಬರುವಂಥ ಲಕ್ಷಣ ಉಂಟು. ಜಾಗೃತರಾಗಿರಬೇಕು. ಒಳ್ಳೆ ರೀತಿಯಿಂದ ವ್ಯವಹಾರ ನಡೆಸಬೇಕು. ದೂರ ಪ್ರಯಾಣ ಬರುವುದು, ಹಾಗೆ ಹೋಗಿ ಬರುವುದು, ಇದರಿಂದ ಅನಾರೋಗ್ಯ ಬರುವಂಥ ಲಕ್ಷಣ ಉಂಟು. ಜಾಗೃತರಾಗಿರಬೇಕಾಗ್ತದೆ. ನಿಮ್ಮ ಉಳಿತಾಯ ಎಲ್ಲ ಒಳ್ಳೆ ರೀತಿ ಆಗ್ತದೆ. ಅದು ವ್ಯಯ ಅಂದರೆ ಖರ್ಚೆಲ್ಲ ಆಗಬೇಕಲ್ಲ ಸ್ವಲ್ಪ, ಅದು ಒಳ್ಳೆ ರೀತಿಯಿಂದ ವ್ಯವಹಾರ ಆಗ್ತದೆ. ಮತ್ತು ನಿಮ್ಮ ವ್ಯವಹಾರದಲ್ಲಿ ಸ್ಥಾನಮಾನ ಅಂತ ಹೇಳ್ತಾರೆ, ನಮಗೆ ಹೆಸರು, ಕೀರ್ತಿ ಲಾಭಗಳೆಲ್ಲ, ಅದನ್ನೆಲ್ಲ ಸ್ಥಾನಮಾನಗಳನ್ನು ಈ ರಾಶಿಯವರಿಗೆ ಒಳ್ಳೆಯದನ್ನು ಅನುಗ್ರಹ ಮಾಡ್ತಾರೆ. ಉದ್ಯೋಗದಲ್ಲಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ, ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯಗಳನ್ನು ದೇವರು ಅನುಗ್ರಹ ಮಾಡುವಂಥ ಲಕ್ಷಣ. ಮಕ್ಕಳ ವಿಚಾರದಲ್ಲಿ ಅಸಮಾಧಾನ, ವಿದ್ಯೆಯಲ್ಲಿ ಸರಿ ಇಲ್ಲದೇ ಇರೋದ, ಅನಾರೋಗ್ಯ ಬರೋದ, ಅವರ ವ್ಯವಹಾರದಲ್ಲಿ ಏರುಪೇರಾಗುವುದು, ಇದೆಲ್ಲ ತೊಂದರೆಗಳು ಬರುವಂಥ ಲಕ್ಷಣ ಉಂಟು. ಜಾಗೃತರಾಗಿರಬೇಕು. ಕೆಲವು ಪರಿಹಾರಗಳುಂಟು. ದಾಂಪತ್ಯ ಜೀವನದಲ್ಲಿ ಅನಾವಶ್ಯಕವಾಗಿ ಕೋಪ ಬರುವುದ, ಅನಾವಶ್ಯಕವಾಗಿ ವ್ಯವಹಾರ ಮಾಡುವಾಗ ನಮ್ಮ ಮೇಲೆ ಏರುಪೇರುಗಳಾಗುವುದ ಮಾತುಕತೆಯಲ್ಲಿ, ಇದನ್ನೆಲ್ಲ ನಾವು ಸಮಾಧಾನ ರೀತಿಯಲ್ಲಿ ನಡೆಸಿದರೆ ಜೀವನದಲ್ಲಿ ಒಳ್ಳೆಯದುಂಟು. ಆನಂತರ ಚರ್ಮಕ್ಕೆ ಸಂಬಂಧಪಟ್ಟ ಅನಾರೋಗ್ಯ ಬರುವುದಂತ ಉಂಟು. ಆನಂತರ ಕಾಲಿನ ಗಂಟು ನೋವುಗಳು, ಕಾಲಿಗೆ ಸಂಬಂಧ ಅನಾರೋಗ್ಯ ಬರುವಂಥ ಲಕ್ಷಣ ಉಂಟು. ಇದರಲ್ಲಿ ಸರಿಯಾದ ಮದ್ದುಗಳನ್ನೆಲ್ಲ ಮಾಡಿ, ಸರಿಯಾದ ಪರಿಹಾರಗಳನ್ನು ಮಾಡಿ ಜಯಿಸ್ಬೋದು. ಉದ್ಯೋಗದಲ್ಲಿ ಕೀರ್ತಿ ಲಾಭ ಉಂಟು. ಶತ್ರುಗಳು, ನಿಮಗೆ ಸರಿಯಾದ ವೈರಿಗಳಿದ್ದರೂ ಅವರು ಎದುರು ಬಂದು ನಿಲ್ಲುವುದಿಲ್ಲ. ಶತ್ರುಗಳು ನಾಶ ಆಗ್ತಾರಂತಲೇ ಹೇಳ್ಬೋದು. ಅಂದರೆ ಅವರು ದೂರ ಆಗ್ತಾರೆ, ನಾಶ ಆಗ್ತಾರೆ. ಅಂದರೆ ಪರಿಹಾರಗಳುಂಟು ಈ ರಾಶಿಯವರಿಗೆ. ಆರೋಗ್ಯ ಬೇಕು, ಅದಕ್ಕೋಸ್ಕರ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆ, ರಾಮ ಮಂತ್ರ ಜಪ ಅಂತ ವಿಷ್ಣುವಿಗೆ ಸಂಬಂಧಪಟ್ಟದ್ದೇ, ಇದನ್ನೆಲ್ಲ ಮಾಡ್ಬೋದು ಮನೆಯಲ್ಲಿ. ಸಂತಾನ ಆಗದೇ ಇದ್ದವರಿಗೆಲ್ಲ ಈ ಸಮಯದಲ್ಲಿ ಯೋಗ ಉಂಟು. ಅದಕ್ಕೆ ಸಂತಾನ ಗೋಪಾಲಕೃಷ್ಣ ಹೋಮ ಎಲ್ಲ ಮಾಡಿಯ ದೇವರಿಗೆ ಸೇವೆ ಸಲ್ಲಿಸಿಯ ಆ ಫಲಗಳನ್ನು ಪಡೆಯುವುದು. ಇದರಲ್ಲಿ 9 ಗ್ರಹರು ಬರ್ತದೆ ನಮಗೆ ಜೀವನದಲ್ಲಿ. ಅದರಲ್ಲಿ ಇಂತಹ ರಾಶಿಯವರಿಗೆ ಇಂತಿಷ್ಟು ಸಮಯ, ಇಂತಹ ದಶೆ ಅಂತ ಇರ್ತದೆ. ಈ ನವಗ್ರಹ ಯಾಗ ಹೋಮ ಅಂತ ಉಂಟು, ಅದನ್ನು ಮಾಡಿಸಿದರೆ ಸಂಪೂರ್ಣ ಒಳ್ಳೆಯ ಫಲಗಳನ್ನು ದೇವರ ಅನುಗ್ರಹ ಮಾಡಿ ಕೊಡ್ತಾನೆ. ನಕ್ಷತ್ರಗಳು 27 ಉಂಟು. ಇದಕ್ಕೆ ರಾಶಿಗಳು 12 ಇರುವುದು. ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಜೀವನದಲ್ಲಿ ಬರುವಂಥ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.